ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 269 ಚೈನೀಸ್ ಆಪ್ ನ ಬ್ಯಾನ್ ಮಾಡಿದ್ರೆ. ನಿಮ್ಗೂ ಗೊತ್ತು ಈ ಕೋವಿಡ್ ಟೈಮ್ ಅಲ್ಲಿ ಈ ಏನು ಚೈನೀಸ್ ಆಪ್ ಇತ್ತಲ್ಲ ಅದನ್ನ ಹಂತವಾಗಿ ಬ್ಯಾನ್ ಮಾಡಿದ್ರು. ಟೋಟಲ್ ಆಗಿ 3 ಸಲ ಈ ಚೈನೀಸ್ ಆಪ್ ನ ಬ್ಯಾನ್ ಮಾಡಿದ್ರು. ಅದು ಫಸ್ಟ್ ಟೈಮ್ 153, ಆಮೇಲೆ 59, 49 ಈ ರೀತಿಯಾಗಿ ಚೈನೀಸ್ ಆಪ್ ನ ಬ್ಯಾನ್ ಮಾಡಿದ್ರು. ಟೋಟಲ್ ಆಗಿ 269 ಚೈನೀಸ್ ಆಪ್ ನ ಬ್ಯಾನ್ ಮಾಡಿದ್ದಾರೆ. ಇವಾಗ ನಾನು ಈ ಚೈನೀಸ್ ಆಪ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು ಈ ಚೈನೀಸ್ ಆಪ್ ಇತ್ತಲ್ಲ, ಈ 269 ಚೈನೀಸ್ ಆಪ್, ಅದರಲ್ಲಿ 10 ಚೈನೀಸ್ ಆಪ್ ತುಂಬಾ ಫೇಮಸ್ ಆಗಿತ್ತು. ಅಂಡ್ ಈ 10 ಚೈನೀಸ್ ಆಪ್ ಇತ್ತಲ್ಲ, ಇದು ಶಾರ್ಟ್ ಟರ್ಮ್ ಅಲ್ಲೇ ನಮ್ ಇಂಡಿಯಾದಲ್ಲಿ ಹೆಸರು ಮಾಡ್ತು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಈ 10 ಚೈನೀಸ್ ಆಪ್ ತುಂಬಾ ಪಾಪ್ಯುಲರ್ ಆಗಿತ್ತಲ್ಲ 2020 ಅದ್ ಯಾವ್ದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್, ಕನ್ನಡ ಗಿಸ್ಬೋರ್ಡ್ ಇಂದ. ಮೊದಲನೇ ಆ್ಯಪ್ ಯಾವುದು ಅಂತ ಅಂದರೆ ಟಿಕ್ಟಾಕ್. ನೀವು ನೋಡಿರ್ಬೋದು, ಟಿಕ್ಟಾಕ್ ಅಂತೂ ಶಾರ್ಟ್ ಟರ್ಮ್ ಅಲ್ಲೇ ತುಂಬ ಫೇಮಸ್ ಆದ ಆ್ಯಪ್. ಶಾರ್ಟ್ ವಿಡಿಯೋ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಿದ್ದು ಟಿಕ್ಟಾಕ್ ವಿಡಿಯೋ. ಆ್ಯಂಡ್ ದೆನ್ ಇಷ್ಟೊಂದು ಜನ ಈ ಟಿಕ್ಟಾಕ್ ಆ್ಯಪ್ನ ಯೂಸ್ ಮಾಡಿಕೊಂಡು ಅವರ ಟ್ಯಾಲೆಂಟ್ನೆಲ್ಲ ತೋರಿಸ್ತಾ ಇದ್ರು. ಆ್ಯಂಡ್ ದೆನ್ ಹೇಳಬೇಕು ಅಂತಂದರೆ, ಇವಾಗ ಏನು ಆ್ಯಪ್ ಎಲ್ಲ ಬ್ಯಾನ್ ಆಗಿದೆಯಲ್ಲ, ಆ ಆ್ಯಪಲ್ಲಿ ಈ ಟಿಕ್ಟಾಕ್ ಕೂಡ ಒನ್ ಆಫ್ ದ ಫೇಮಸ್ ಆ್ಯಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೇಳಬೇಕು ಅಂತಂದರೆ, ಇವಾಗ ಟಿಕ್ಟಾಕ್ ಆ್ಯಪ್ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಆಲ್ಟರ್ನೇಟ್ ಆಗಿರೋ ಆ್ಯಪ್ಸು ಜೋಶ್ ಆ್ಯಪ್ ಇದೆ, ಚಿಂಗಾರಿ ಆ್ಯಪ್ ಇದೆ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ, ರೀಲ್ಸ್ ಅಂತ. ಅದನ್ನು ಸೇಮ್ ಆ್ಯಸ್ ಇಟ್ ಇಸ್ ಟಿಕ್ಟಾಕ್ ಥರನೇ ಇದೆ. 15 ಸೆಕೆಂಡ್ಸ್ ವಿಡಿಯೋ ಎಲ್ಲ ಮಾಡೋದಕ್ಕೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಆ್ಯಪ್ ಯಾವುದು ಫೇಮಸ್ ಆಗಿತ್ತು ಅಂದರೆ ಪಬ್ಜಿ. ಈ ಪಬ್ಜಿ ಕೂಡ ಇವಾಗ ನಮ್ಮ ಇಂಡಿಯಾದಲ್ಲೇ ಬ್ಯಾನ್ ಆಗಿದೆ. ಪಬ್ಜಿ ಕೂಡ ತುಂಬ ಕ್ರೋಸ್ ಆಫ್ ಪೀಪಲ್ಸು ಈ ಪಬ್ಜಿ ಆ್ಯಪ್ನ ಯೂಸ್ ಮಾಡ್ತಿದ್ರು. ಈ ಆ್ಯಪ್ನ ಯೂಸ್ ಮಾಡಿಕೊಂಡು ತುಂಬ ಜನ ಗೇಮ್ಸ್ ಆಡ್ತಿದ್ರು. ಆ್ಯಂಡ್ ದೆನ್ ನೀವು ನೋಡಿರ್ಬೋದು, ಇದು ಕೂಡ ಶಾರ್ಟ್ ಟರ್ಮಲ್ಲೇ ಫೇಮಸ್ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ತುಂಬ ಜನ ಈ ಗೇಮ್ ಆಡ್ತಾ ಇದ್ರು. ಆ್ಯಂಡ್ ದೆನ್ ತುಂಬ ಜನ ಅಡಿಕ್ಟು ಕೂಡ ಈ ಗೇಮ್ಗೆ ಆಗಿದ್ರು. ಇಷ್ಟೊಂದು ಜನ ನೀವು ನೋಡಿರ್ಬೋದು, ರೋಡಲ್ಲಿ ಆಗಿರ್ಬೋದು, ಮನೇಲಿ ಪಬ್ಜಿ ಆಡೋಣ ಅಂತ ಎಲ್ಲ ಆಡ್ತಾ ಇದ್ರು. ದೆನ್ ನೆಕ್ಸ್ಟ್ ಇವಾಗ ಇದಕ್ಕೆ ಆಲ್ಟರ್ನೇಟ್ ಆಗಿರೋ ನಮ್ಮ ಇಂಡಿಯನ್ ಆ್ಯಪ್ ಇದೆ, FUG ಆ್ಯಪ್. ಅದನ್ನು ಕೂಡ ನೀವು ಆಲ್ಟರ್ನೇಟ್ ಆಗಿ ಯೂಸ್ ಮಾಡಿಕೊಂಡು ನೀವು ಗೇಮ್ಸ್ನ ಆಡ್ಬೋದು. ನೀವು ನೋಡಿರ್ಬೋದು, ನಾವೇನಾದರೂ ಒಂದು ಫೈಲ್ ಟ್ರಾನ್ಸ್ಫರ್ ಎಲ್ಲ ಮಾಡಬೇಕು ಅಂತಂದರೆ ನಾವು ಬ್ಲೂಟೂತ್ ಯೂಸ್ ಮಾಡ್ತಿದ್ವಿ. ಬ್ಲೂಟೂತ್ ಏನಾದರೂ ಯೂಸ್ ಮಾಡೋ ಟೈಮಲ್ಲಿ ನೀವು ನೋಡ್ತಿರ್ಬೋದು, ಅದರಲ್ಲಿ ತುಂಬ ಸ್ಲೋ ಆಗಿ ಟ್ರಾನ್ಸ್ಫರ್ ಆಗ್ತಿತ್ತು. ಅದಕ್ಕೆ ತುಂಬ ಜನ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ, ನಾವು ಯೂಸ್ ಮಾಡ್ತಿದ್ದು ಶೇರ್ ಇಟ್. ನಿಮಗೂ ಗೊತ್ತು, ಆ್ಯಂಡ್ರಾಯ್ಡ್ ಆಗಿರ್ಬೋದು ಅಥವಾ iOS ಯೂಸರ್ ಆಗಿರ್ಬೋದು, ಬೇಗ ಫೈಲೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕೆ ನಾವು ಯೂಸ್ ಮಾಡ್ತಿದ್ದೆ ಶೇರ್ ಇಟ್. ತುಂಬ ಬೇಗ ಫೈಲ್ ಟ್ರಾನ್ಸ್ಫರ್ ಆಗ್ತಿದ್ದು. ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೂ ಕೂಡ ಈ ಆ್ಯಪಿಂದ ಫೈಲ್ ಟ್ರಾನ್ಸ್ಫರ್ ಆಗ್ತಿತ್ತು. ಆ್ಯಂಡ್ ದೆನ್ ತುಂಬ ಸ್ಪೀಡು ಕೂಡ ಚೆನ್ನಾಗಿತ್ತು ಈ ಶೇರ್ ಇಟ್ಟಲ್ಲಿ. ಇವಾಗ ಈ ಶೇರ್ ಇಟ್ಟು ಕೂಡ ಇವಾಗ ಬ್ಯಾನ್ ಆಗಿದೆ. ಇದು ಒಂದು ಚೈನೀಸ್ ಆ್ಯಪ್ ಆಗಿರೋದ್ರಿಂದ ಇದು ಒಂದು ಮೋಸ್ಟ್ ಪಾಪ್ಯುಲರ್ ಆ್ಯಪ್ ಕೂಡ ಆಗಿತ್ತು. ಇದು ಚೈನೀಸ್ ಆ್ಯಪ್ ಆಗಿರೋದ್ರಿಂದ ಈ ಶೇರ್ ಇಟ್ಟು ಕೂಡ ಬ್ಯಾನ್ ಆಗಿದೆ. ನೀವು ಏನಾದರೂ ಪರ್ಚೇಸ್ ಎಲ್ಲ ಮಾಡಬೇಕು ಅಂತ ಅಂದರೆ, ಐದರ್ ಏನೇ ಒಂದು ಪ್ರಾಡಕ್ಟ್ ಏನೋ ಪರ್ಚೇಸ್ ಮಾಡಬೇಕು ಅಂತಂದರೆ ನಾವು ಆನ್ಲೈನ್ ಯೂಸ್ ಮಾಡ್ತೀವಿ. ಇವಾಗ ನೀವು ನೋಡಿರ್ಬೋದು, ಆಲಿ ಎಕ್ಸ್ಪ್ರೆಸ್ ಅನ್ನೋ ಆ್ಯಪ್ ಇತ್ತು. ಈ ಆ್ಯಪ್ನ ಯೂಸ್ ಮಾಡಿಕೊಂಡು ತುಂಬ ಜನ ಪ್ರಾಡಕ್ಟ್ಸ್ನೆಲ್ಲ ಬೈ ಮಾಡ್ತಾಯಿದ್ರೆ. ಆಲಿ ಎಕ್ಸ್ಪ್ರೆಸ್ಸು ರೀಸೆಂಟಾಗಿ ಏನು 43 ಚೈನೀಸ್ ಆ್ಯಪ್ನ ಬ್ಯಾನ್ ಮಾಡಿದ್ರಲ್ಲ, ಅಂಥ ಟೈಮಲ್ಲಿ ಆಲಿ ಎಕ್ಸ್ಪ್ರೆಸ್ ಕೂಡ ಬ್ಯಾನ್ ಮಾಡಿದರೆ ತುಂಬ ಜನ ಈ ಆಲಿ ಎಕ್ಸ್ಪ್ರೆಸ್ನ ಯೂಸ್ ಮಾಡಿಕೊಂಡು ಕಾಮರ್ಸ್ ವೆಬ್ಸೈಟಲ್ಲಿ ಅವರು ಪ್ರಾಡಕ್ಟ್ಸ್ನೆಲ್ಲ ಬೈ ಮಾಡ್ತಿದ್ರು. ಇದು ಶಾರ್ಟ್ ಟರ್ಮಲ್ಲೇ ಹೆಸರು ಮಾಡ್ತು. ಆ್ಯಂಡ್ ದೆನ್ ಪ್ರಾಡಕ್ಟ್ಸ್ನೆಲ್ಲ ತುಂಬ ಜನ ಈ ಆಲಿ ಎಕ್ಸ್ಪ್ರೆಸ್ಸಲ್ಲಿ ಬೈ ಮಾಡ್ತಿದ್ರು. ನೆಕ್ಸ್ಟ್ ನೀವು ನೋಡಿರ್ಬೋದು, ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಶೇನ್, ಕ್ಲಬ್ ಫ್ಯಾಕ್ಟ್ರಿ ಅಂತ ಇತ್ತು. ಈ ಆ್ಯಪು ಇವಾಗ ಬ್ಯಾನ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಆ್ಯಪಲ್ಲಿ ಏನಾದರೂ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಏನಾದರೂ ಆಕ್ಸೆಸರೀಸ್ ಆಗಿರ್ಬೋದು, ಅಥವಾ ಏನಾದರೂ ಕ್ಲಾತ್ಸ್ ಆಗಿರ್ಬೋದು, ಅದನ್ನೆಲ್ಲ ಈ ಶೈನ್ ಮತ್ತು ಕ್ಲಬ್ ಫ್ಯಾಕ್ಟ್ರಿಲಿ ಬೈ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಈ ಶೈನ್ ಮತ್ತು ಕ್ಲಬ್ ಫ್ಯಾಕ್ಟ್ರಿ ಕೂಡ ಚೈನೀಸ್ ಆ್ಯಪ್ ಆಗಿರೋದ್ರಿಂದ ಇದನ್ನು ಕೂಡ ರೀಸೆಂಟಾಗಿ ಬ್ಯಾನ್ ಮಾಡಿದ್ದಾರೆ. ಇವಾಗ ನಾವೇನಾದರೂ ಒಂದು ನೋಟ್ಸ್ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಒಂದು ಬಿಸ್ನೆಸ್ ಕಾರ್ಡ್ ಆಗಿರ್ಬೋದು, ಅದನ್ನೆಲ್ಲ ನಾವು ಸೇವ್ ಮಾಡಿ ಇಟ್ಕೊತಿದ್ದು ಕ್ಯಾಮ್ ಸ್ಕ್ಯಾನರ್ಲಿ. ಈ ಕ್ಯಾಮ್ ಸ್ಕ್ಯಾನರ್ ಕೂಡ ಇವಾಗ ಬ್ಯಾನ್ ಆಗಿದೆ. ಇದು ಒಂದು ಚೈನೀಸ್ ಆ್ಯಪ್ ಆಗಿರೋದ್ರಿಂದ ನೀವು ನೋಡಿರ್ಬೋದು, ತುಂಬ ಜನ ಈ ಕ್ಯಾಮ್ ಸ್ಕ್ಯಾನರ್ನ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಇವಾಗ ಸ್ಕ್ಯಾಮ್ ಸ್ಕ್ಯಾನರು ಇಲ್ಲ. ಕ್ಯಾಮ್ ಸ್ಕ್ಯಾನರ್ ಕೂಡ ಒಂದು ಚೈನೀಸ್ ಆ್ಯಪ್ ಆಗಿರೋದ್ರಿಂದ ಕ್ಯಾಮ್ ಸ್ಕ್ಯಾನರ್ ಕೂಡ ಬ್ಯಾನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಇವಾಗ ನೀವು ಕ್ಯಾಮ್ ಸ್ಕ್ಯಾನರ್ ಬದಲು ಯಾವ್ದು ಯೂಸ್ ಮಾಡ್ಬೋದು ಅಂತಂದರೆ, ಇವಾಗ ನೋಡಿ, ಅಡಾಬ್ ಸ್ಕ್ಯಾನ್ ಇದೆ, ಮೈಕ್ರೋಸಾಫ್ಟ್ ಆಫೀಸ್ ಲೆನ್ಸ್ ಇದೆ, ಗೂಗಲ್ ಡ್ರೈವ್ ಇದೆ. ನೀವು ಆಲ್ಟರ್ನೇಟಿವ್ ಆಗಿ ಈ ಆ್ಯಪ್ನೇ ಯೂಸ್ ಮಾಡ್ಬೋದು. ಇವಾಗ ಕ್ಯಾಮ್ ಸ್ಕ್ಯಾನರ್ ಬ್ಯಾನ್ ಆಗಿರೋದ್ರಿಂದ ಈ ಆಲ್ಟರ್ನೇಟಿವ್ ಆ್ಯಪ್ಸ್ ಇದೆ. ಈ ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಅಥವಾ ಬಿಸ್ನೆಸ್ ಕಾರ್ಡ್ಸ್ ಅಥವಾ PDF ಫೈಲ್ಸ್ ಎಲ್ಲ ನೀವು ಈ ಆ್ಯಪ್ಸಲ್ಲಿ ಸೇವ್ ಮಾಡ್ಕೊಬೋದು. ದೆನ್ ನೆಕ್ಸ್ಟ್ ಹೇಳಬೇಕು ಅಂತಂದರೆ,
ಇವಾಗ ನೀವೇನ ಬ್ರೌಸ್ ಎಲ್ಲ ಮಾಡಬೇಕು ಅಂತ ಅಂದರೆ ತುಂಬ ಜನ ಯೂಸ್ ಮಾಡ್ತಿದ್ದು UC ಬ್ರೌಸರ್. UC ಬ್ರೌಸರ್ಲಿ ತುಂಬ ಜನ ಏನಾರ ಬ್ರೌಸಿಂಗ್ ಮಾಡಬೇಕು ಅಂತ ಅಂದ್ರೆಲ್ಲ ಯೂಸ್ ಮಾಡ್ತಿದ್ರು UC ಬ್ರೌಸರ್ನ. ಈ ಆ್ಯಪು ಟೋಟಲಾಗಿ 50 ಕೋಟಿ ಡೌನ್ಲೋಡ್ಸ್ ಆಗಿತ್ತು. ಆ್ಯಂಡ್ ದೆನ್ ಇದು ಒಂದು ಚೈನೀಸ್ ಆ್ಯಪೇ ಆಗಿರೋದ್ರಿಂದ UC ಬ್ರೌಸರ್ ಕೂಡ ಬ್ಯಾನ್ ಆಗಿದ್ರು. ನೀವು ನೋಡಿರ್ಬೋದು ಎಷ್ಟೊಂದು ಜನ ಪ್ರೀವಿಯಸ್ ಎಲ್ಲ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ UC ಬ್ರೌಸರ್ನೇ ಯೂಸ್ ಮಾಡ್ತಾಯಿದ್ರು. ಇವಾಗ UC ಬ್ರೌಸರ್ ಚೈನೀಸ್ ಆ್ಯಪ್ ಆಗಿರೋದ್ರಿಂದ ಈ UC ಬ್ರೌಸರ್ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಇವಾಗ ನೀವೇನ ಬ್ರೌಸ್ ಮಾಡಬೇಕು ಅಂತಂದರೆ ತುಂಬ ಆಲ್ಟರ್ನೇಟಿವ್ ಬ್ರೌಸರ್ಸ್ ಇದೆ. ಗೂಗಲ್ ಬ್ರೌಸರ್ಸ್ ಇದೆ, ಆ್ಯಂಡ್ ದೆನ್ ಭಾರತ್ ಬ್ರೌಸರ್ ಇದೆ, ಜಿಯೋ ಬ್ರೌಸರ್ ಇದೆ. ನೀವು ಈ ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ಇನ್ನು ಮುಂದೆ ಬ್ರೌಸ್ ಮಾಡ್ಬೋದು. ಇವಾಗ ಸೋಷಿಯಲ್ ಮೀಡಿಯಾ ಅಂತಂದರೆ ಫೇಸ್ಬುಕ್ಕಲ್ಲಿ ನಾವು ಪೋಸ್ಟ್ ಆಗಲಿ ಅಥವಾ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡೋದಾಗಲಿ ಎಲ್ಲ ನಾವು ಫೇಸ್ಬುಕ್ನೇ ಯೂಸ್ ಮಾಡ್ತಿದ್ವಿ. ಫೇಸ್ಬುಕ್ಗೆ ಆಲ್ಟರ್ನೇಟಿವ್ ಆಗಿ ಬಂದಿದ್ದು ಅಲಾ ಆ್ಯಪ್ ಕೂಡ ಇವಾಗ ಬ್ಯಾನ್ ಆಗಿದೆ. ಆ್ಯಂಡ್ ದೆನ್ ಇದು ಒಂದು ಚೈನೀಸ್ ಆ್ಯಪ್ ಆಗಿದೆ. ಈ ಆ್ಯಪ್ ಕೂಡ ರೀಸೆಂಟಾಗಿ ಬ್ಯಾನ್ ಮಾಡಿದ್ರು. ಏನು ಇವಾಗ 267 ಟೋಟಲಾಗಿ ಚೈನೀಸ್ ಆ್ಯಪ್ನ ಬ್ಯಾನ್ ಮಾಡಿದ್ರಲ್ಲ, ಅದರಲ್ಲಿ ಅಲಾ ಆ್ಯಪ್ ಕೂಡ ಒಂದು. ಇವಾಗ ಈ ಆ್ಯಪ್ ನಮಗೆ ಪ್ಲೇಸ್ಟೋರಲ್ಲಾಗಲಿ ಅಥವಾ ಆ್ಯಪ್ ಸ್ಟೋರಲ್ಲಿ ಸಿಗೋದಿಲ್ಲ. ಇದು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಿತ್ತು. ನೋಡೋದ್ರ ವೀಕ್ಷಕರೇ, ಏನು ನಮ್ಮ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರೋ 10 ಚೈನೀಸ್ ಆ್ಯಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ ಮಾಡೋ ಕಂಪ್ಲೀಟ್ ಭೇಟಿ ನೀಡಿ. ಧನ್ಯವಾದಗಳು.